नमः। ओम ह्रीं श्रीं गणपते वरवरद स्वाहा स्वाहा महागणपते नमः। ओम ह्रीं श्रीं गणपते वरवरद सर्वजनमहिमामहे स्वाहा स्वाहा महागणपते नमः। ओम गणानान्त्वा गणपतिं हवामहे कविं कवीनाम् उपश्रुत्वं ज्येष्ठराजं ब्रह्मणस्पद आनशृण्वन्नोति शेषादन स्वाहा महागणपते नमः। ओम ह्रीं श्रीं गणपते वरवरद सर्वजनमहिमामहे स्वाहा स्वाहा महागणपते नमः। ओम ह्रीं श्रीं गणपते वरवरद सर्वजनमहिमामहे स्वाहा स्वाहा महागणपते नमः। ओम गणानान्त्वा गणपतिं हवामहे कविं कवीनाम् उपश्रुत्वं ज्येष्ठराजं ब्रह्मणस्पद आनशृण्वन्नोति शेषादन महागणपते नमः। ओम ह्रीं श्रीं गणपते वरवरद सर्वजनमहिमामहे स्वाहा स्वाहा महागणपते नमः। ओम ह्रीं श्रीं गणपते वरवरद सर्वजनमहिमामहे स्वाहा स्वाहा महागणपते नमः। ओम गणानान्त्वा गणपतिं हवामहे कविं कवीनाम् उपश्रुत्वं ज्येष्ठराजं ब्रह्मणस्पद आनशृण्वन्नोति शेषादन स्वाहा। ओम ह्रीं श्रीं गणपते वरवरद सर्वजनमहिमामहे स्वाहा स्वाहा महागणपते नमः। ओम ह्रीं श्रीं गणपते वरवरद सर्वजनमहिमामहे स्वाहा स्वाहा महागणपते नमः। ओम ह्रीं श्रीं गणपते स्वाहा महागणपते नमः। ओम ह्रीं श्रीं गणपते वरवरद सर्वजनमहिमामहे स्वाहा स्वाहा महागणपते। ओम वरवरद सर्वजनमहिमामहे स्वाहा महागणपते नमः। ओम ह्रीं श्रीं गणपते वरवरद सर्वजनमहिमामहे स्वाहा महागणपते नमः। प्रजापते स्वाहा प्रजापते शिवासुदेवाय। ओम त्र्यंबकं यजामहे इदमिष्टविचक्रमे
मध्याह्न काले भगवान सर्वात्मशीलंदन्य मूर्ति नारायणी मुतो नारायणी की समर्पयामि महागणपति ವ್ಯವಹಾರ ಕೊಡುವ ಜನಾಕರ್ಷಣೆ ఒక్క దేవర ఒక్కది ಕೈಟ್ ಕೊಡ್ಲಿ ಯಾರು ಮಾಡಿ ಅಲ್ಲ ಕೈಟ್ ಅಮ್ಮನ ಕೈಟ್ ಕೊಡ್ಲಿ ಸರಿ ಒಕ್ಕ ಉಲಾಯ್ದು ಸೇರಾ ಬಂದು ಒಂದು ಚಕ್ರಿಕಾ ಬಂದ್ಬರಂಚಿನ ಒಂದು ಬ್ಯೂಟಿ ಪಾರ್ಲರ್ ಮಂಜೋಳಿಗೆ ಅಗತ್ಯ ಪುಣಂಚಿನ ಸೌಂದರ್ಯ ವರ್ಧಕ ಸಾಧನದ ಒಂದು ಸಂಸ್ಥೆ ಭಾರಿ ದಿನದ ಕನಸು ಇನ್ನು ನನಸಾವನೆಂದು ಇದಕ್ಕೆ ಔಪಚಾರಿಕವಾದ ಮಾದರಿಗಳ ಸ್ವಾಗತ ಮಾಡಿಕೊಂಡು ಸುರುಕಾದ ರಿಬ್ಬನ್ ಕತ್ತರಿದ ಮೂಲಕವಾದ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿಕೊಂಡು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ರೆಡ್ಡಿ ಅವರ ಕೇಳೋದಿಲ್ಲ ಮಾತು ಅತಿಥಿ ಗಣ್ಯರು ಬೈದರು ಪಕ್ಕ ಇದು ಸ್ವಾಗತ ಮಾಡ್ತಾರೆ ಇದರಲ್ಲಿ ದೀಪ ಇದು ರಿಬ್ಬನ್ ಕಟ್ ಮಾಡೋದು ಸಂಸ್ಥೆಯದು ಉದ್ದೀಪನದ ಚಾಲನೆ ಕೊಡಬೇಕು.
ಮೂಕಾಂಬಿಕಾ ದೇವಸ್ಥಾನದ ಎದುರು ಎಡ್ಡೆ ಪವಿತ್ರ ಸಾನ್ನಿಧ್ಯದ ಕ್ಷೇತ್ರ ಕೈತಳ್ಳು ಒಂಜಿ ಪರಮ ಪೂಜ್ಯ ಸದ್ಗುರು ರಾಜಯೋಗಿ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಲು ಬೆಳಗಾಯನಂಚಿನ ಒಂಜಿ ಊರದ ಕ್ಷೇತ್ರ ಇದು. ಆ ಕ್ಷೇತ್ರದ ಎದುರು ಆ ಕ್ಷೇತ್ರದನೇ ಪುದರ್ ದೇವನಂಚಿನ ಮೂಕಾಂಬಿಕಾ ಕಟ್ಟಡ ಇದು. ಆ ಮೂಕಾಂಬಿಕಾ ಕಟ್ಟಡದ ಈ ಅಂತಸ್ತುಡು ಇನ್ನು ಚಕ್ರಿಕಾ ಪಂಪಿನಂಚಿನ ಒಂಜಿ ಪೂರ್ವದ ಬ್ಯೂಟಿ ಪಾರ್ಲರ್ ಇನಿ ಪೊಂಜೋಲೆಗೆ ಪೂರ ಬಾರಿ ಅಗತ್ಯ ಇಚ್ಚಿನಂಚಿನ ಒಂಜಿ ಸಂಸ್ಥೆ ದಯಾನಂದ ಪಂಡ ಇನಿ ಓಡೆ ಪೋಡಾಂಡಲ ಇಲ್ಲಾಡಿ ಏತ ತಯಾರಾಂಡಲ ಯಾವುದು ಈಗ ಆತು ಒಂದು ಆತು ಕುಡಲಾತ ಒಂದು ಪರಿಣಿತ ತಜ್ಞರನ್ನ ಸಹಾಯ ಕೊಡಬಹುದು ಅಂಚಿತ್ತಿನ ಸಂಸ್ಥೆ ನೆಟ್ಟು ಚಕ್ರಿಕಾ ಅವು ಶ್ರೀಮತಿ ಪ್ರತಿಮಾ ದಯಾನಂದ ಗಟ್ಟಿ ದಂಪತಿಗಳು ಆರು ಈ ಕ್ಷೇತ್ರಗಳು ಸರಿಸುಮಾರು 14 ವರ್ಷ ಸೇವೆ ಸಂದಾದು ಪಂಡ ಇನಿಪುರ ತೂಪಣ ಒಂಜಿ ದಿನ 2 ದಿನ ಕಲ್ತದ್ದು ಬಂತದ್ದು ಸ್ವಂತ ಶುರು ಬಂತದ್ದು ಬೊಕ್ಕವು ದಾನಕ ದಾನ ಆಪಣಂಚಿನ ತೂಪ ಇಂದು ಅಂಚತ್ತು 14 ವರ್ಷದ ಬೆತ್ತದ ಒಂಜಿ ಸೇವೆ ಸಂದಾದ ಆಯ್ತು ಒಂಜಿ ಎಡ್ಡೆ ಅನುಭವವನ್ನು ಪಡೆಯೊಂದು ತಂಕಲ ಊರ್ದ ಕೈತಲ್ಲ ಒಂಜಿ ಸಂಸ್ಥೆ ಶುರು ಮಾಡ್ಕೊಂಡು ಕೊಂಡ್ಕೊಂಡಂಚಿನ ಒಂಜಿ ಕನಸು ಇನಿ ನನಸಾತರು. ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡ್ತಾರೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಮಾತಾ ಕಾರ್ಯಕ್ರಮಗಳ ಬೇರೆ ಕೊಟ್ಟದ್ದು ಸಹಾಯ ಕೊರ್ಪಣಾರು ಆರ್ಲ ಕೊಡೆ ಒಂಜಿ ಫ್ಯಾಷನ್ ಡಿಸೈನ್ ಬೊಕ್ಕ ಕೈವಲ್ಯ ಆರ್ಟ್ಸ್ ಮಾಡ್ಕೊಂಡಂಜಿ ತರಬೇತಿ ಸಂಸ್ಥೆ ಕೊಡೆ ಅವ್ರನ್ನ ನೇತೃತ್ವಗಳು ಉತ್ತಾರದ ದುರ್ಗಾವಾಹಿನಿ ಮಹಿಳಾ ಮಂಡಳಡು ಆಜಿ ತಿಂಗಳದ ಕೋರ್ಸ್ ಸ್ಟಾರ್ಟ್ ಆಗ್ತದೆ. ಇಂಚಿತ್ತಿನ ಬೇತೆ ಸಂಸ್ಥೆಯಲ್ಲಿ ಶುರು ಮಾಡ್ಕೊಂಡು ಆಯ್ತು ಕೊಡ್ತಿನ ತರಬೇತಿ ಆಯ್ತು ಕೊಡ್ತಿನ ವ್ಯವಸ್ಥೆ ಮಂತು ಕೊರ್ಕೊಂಡು ನಮ್ಮ ಧನಲಕ್ಷ್ಮಿ ಗಟ್ಟಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಆರೋಗ್ಯ ಬೊಕ್ಕ ಶಿಕ್ಷಣ ಸ್ಥಾಯಿ ಸಂಸ್ಥೆದ ಅಧ್ಯಕ್ಷರಾದ ಈ ಸೇವೆ ಸಂದಾವತಿನರು ಅದೇನು ಮಾತಿರಲ್ಲ ಪರವಾದ ಸ್ವಾಗತ ಮಂತಂದಲ್ಲೇ ಅಂಚನೆ ನಮ್ಮ ಕೈತಲ್ದ ನಾಟ್ಯ ನಿಕೇತನ ಕೊಲ್ಲಿಯ ಮಾತೆರೆಗಳ ಗೊತ್ತು ಪುದರ್ ಉಳ್ಳಾಲ ಮೋಹನ್ ಮಾಸ್ಟರ್ ಬಂದು ದೇಶ ವಿದೇಶಗಳು ಪುದರ್ ಪಡೆಯಿನ ಸಂಸ್ಥೆ ಅರ್ನ ಮಗಲಾದ ಆ ನಾಟ್ಯ ನಿಕೇತನ ಸಂಸ್ಥೆದ ನೃತ್ಯ ಗುರುವಾದ ನೃತ್ಯ ವಿದೀಶಿಯಾದ ಶ್ರೀಮತಿ ರಾಜಶ್ರೀ ನಮ್ಮೊಟ್ಟಿಗಲ್ಲರು ಅರೆಲ್ಲ ಮಾತೆರಲ್ಲ ಪರವಾದ ಸ್ವಾಗತ ಮಂತಂದಲ್ಲೇ ಅಂಚನೆ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತದ ಉಪಾಧ್ಯಕ್ಷರು ಶ್ರೀಮತಿ ಭಾರತಿ ರಾಘವ್ ಗಟ್ಟಿ ಸಾಮಾಜಿಕ ಸೇವೆ ಆರ್ಲ ಮಸ್ತ್ ಸೇವೆ ಸಂದಾಯಿನಾರು ಇತ್ತೀಚೆಗೆ ಕೊರೋನಾ ಸಂದರ್ಭ ಅವ್ರನ್ನ ಊರದ ಪರಿಸರ ಮಸ್ತ್ ಜನಕ್ಕಾರು ದಿನಸಿ ಸಾಮಗ್ರಿಗಳನ್ನು ವಿತರಣೆ ಮಾಡ್ತದ್ದು ಸಾಮಾಜಿಕ ಕಳಕಳಿದ ಸೇವೆ ಸಂದಾಯಿನಾರು ಶ್ರೀಮತಿ ಭಾರತಿ ರಾಘವ್ ಗಟ್ಟಿ ಅವರೆಲ್ಲ ಯಾರು ಮಾತಿರಲ್ಲ ಪರವಾದ ನಾನು ಸ್ವಾಗತ ಅಂತಂದಿಲ್ಲ. ಅಂಚನೆ ನಮ್ಮ ಶ್ರೀಮತಿ ಪ್ರತಿಮಾ ದಯಾನಂದ ಗಟ್ಟಿಯರ ಸೇವೆ ಸಂದ ಒಂದು ಇತ್ತಿನ ಸಂಸ್ಥೆ ಯಾಕಂದ್ರೆ ಪಂಡ 10-14 ವರ್ಷದ ಒಂದು 6 ಕಡೆ ಕೆಲಸ ಮಾಡ್ತದ ಅನುಭವ ಪಡೆಯಿನಾರು ಆ ಸಂಸ್ಥೆದ ಮಾಲಕಿಯರು ಲಾ ಫೇಮ್ ಬ್ಯೂಟಿ ಪಾರ್ಲರ್ದ ಮಾಲಕಿ ಶ್ರೀಮತಿ ಬಿನ್ನಿ ಸೆಲಿನ್ ಪಿಂಟೋ ನಮ್ಮೊಟ್ಟಿಗೆ ಹೇಳರು ಒಂಜಿ ಇಂಚಿನ ಬ್ಯೂಟಿ ಪಾರ್ಲರ್ ಸಂಸ್ಥೆಯನ್ನು ನಡಪಾದು ಐಟು ಪ್ರತಿಮಾ ದಯಾನಂದ ಗಟ್ಟಿಯರಿಗೆ ಕೆಲಸ ಕೊಡ್ದು ಅವರಿಗೆ ಅನುಭವ ಕೊಡ್ದು ಇನಿ ಅವ್ರನ್ನ ಸಂಸ್ಥೆಗೆ ಹಾರೈಕೆ ಮಾಡ್ತಾರೆ ಅವ್ರನ್ನ ಸ್ವತಃ ಅವರಿಗೆ ಸೇವೆ ಸಂದಾಯ ಅವಕಾಶ ಕೊಡೋಣ ಮಾಲಕಿಯರೇ ಬೈದೇವೆ ಒಂದು ಗಂಟೆ ಅವಕಾಶ ನಮ್ಮ ಹೆಚ್ಚಿನ ಕಡೆ ಹಿಡಿದು ಒಂಜಿ ಗಂಟೆ ಹಿಡಿದು ಬೆಲೆ ಬಿಡ್ದು ಬಣ್ಣಗೆ ಹಾಕಲೊಟ್ಟಿಗೆ ಅದನ್ನು ವೈಮನ ಸಾಧು ಬರ್ತದೆ ನಮ್ಮ ಸ್ವಂತ ಶುರು ಮಾಡೋದು ಹಂಚತ್ತೆ ಅವ್ರನ್ನ ಆಶೀರ್ವಾದ ಪಡೆಯೊಂದು ಅವ್ರನ್ನ ಉಪಸ್ಥಿತಿಡು ಈ ಸಂಸ್ಥೆನ ಅವ್ರು ಶುರು ಮಾಡೋದು ಲೈಕ್ ಶ್ರೀಮತಿ ವಿನ್ನಿ ಸೆಲಿನ್ ಪಿಂಟೋ ಬೈದ್ದಾರೆ ಅವರೆಲ್ಲ ಮಾತಿರಲ್ಲ ಪರವಾದ ಸ್ವಾಗತ ಮಾಡೋದಿಲ್ಲ. ಅಂಚನೆ ನಮ್ಮ ಕೈತಲ್ದ ಕೋಟೆಕಾರ ಪಟ್ಟಣ ಪಂಚಾಯತದ ಸದಸ್ಯರು ಶ್ರೀಮತಿ ಜಯಶ್ರೀ ಪ್ರಫುಲ್ಲದಾಸ್ ನಮ್ಮೊಟ್ಟಿಗೆ ಅವರೆಲ್ಲ ಮಾತಿರಲ್ಲ ಪರವಾದ ಸ್ವಾಗತ ಅಂತಂದಿಲ್ಲ. ಅಂಚನೆ ದಯಾನಂದ ಗಟ್ಟಿಯರನ್ನ ಅಮ್ಮ ಮಾತೃ ಒಂದು ಆಶೀರ್ವಾದ ಮಸ್ತ್ ಅಗತ್ಯಗೆ ಶ್ರೀಮತಿ ಹರಿನಾಕ್ಷಿ ಗಟ್ಟಿ ಸೋವರು ನಮ್ಮೊಟ್ಟಿಗೆ ಈ ಸಂಸ್ಥೆದ ಉದ್ಘಾಟನೆಗೆ ನಮ್ಮೊಟ್ಟಿಗೆ ಆಶೀರ್ವಾದ ಕೊಡ್ರಾರು ಬೈದರು ಅವರೆಲ್ಲ ಮಾತಿರಲ್ಲ ಪರವಾದ ಸ್ವಾಗತ ಅಂತಂದಿಲ್ಲ. ಅವರು ಶ್ರೀಮತಿ ವಿನ್ನಿ ಸೆಲಿನ ಪಿಂಟೋರ್ನ ಇಲ್ಲದಾರ ಅದು ಕೊಡು ಅವರೆಲ್ಲ ಸ್ವಾಗತ ಮಾಡ್ತಂದಿಲ್ಲ. ಅಂಚನೆ ಬೈದಿನ ಮಾತ ಇಷ್ಟ ಮಿತ್ರ ಬಂಧುಗಳು ಮಸ್ತ್ ಜನ ನಮಗೆ ಪಿದೆಯುಳ್ಳಿ ಅಕ್ಲಿನ ಪೂರ ಸ್ವಾಗತ ಮಂತೊಂದು ಇತ್ತ ಒಂಜಿ ಸಂಸ್ಥೆ ಬೆಳಗೊಡೋಣ ದೀಪ ಬೆಳಗಿಸಾದು ಆ ಸಂಸ್ಥೆಯನ್ನು ಉದ್ಘಾಟನೆ ಮಾಡ್ಕೊಳ್ಳೋಚಿನ ನಮ್ಮ ಕರ್ತವ್ಯ. ನಮ್ಮ ಮಾಗಣ ದೇವರಾದ ಶ್ರೀ ಸೋಮನಾಥ ದೇವರನ್ನ ಆಶೀರ್ವಾದವನ್ನು ಪಡೆಯೊಂದು ಮಹಾಗಣಪತಿನ ಆ ಒಂಜಿ ಸ್ತುತಿ ಮಂತೊಂದು ಕೈತಲ್ದ ಕೊಲ್ಲಿಯ ಶ್ರೀ ಮೂಕಾಂಬಿಕಾ ಅಪ್ಪನ ಆ ಒಂಜಿ ಆಶೀರ್ವಾದವನ್ನು ಪಡೆಯೊಂದು ಈ ಕೈತಲ್ದ ಮಲಯಾಳ ಕೋಡಿ ಶ್ರೀ ಮಲಯಾಳ ಚಾಮುಂಡಿ ಅಪ್ಪನ ಆಶೀರ್ವಾದ ಮಾತ ಪರಿಸರದ ದೈವ ದೇವರನ್ನ ಆಶೀರ್ವಾದವನ್ನು ಪಡೆಯೊಂದು ಈ ಸಂಸ್ಥೆ ಚಕ್ರಿಕಾ ಬ್ಯೂಟಿ ಪಾರ್ಲರ್ ಚಕ್ರಿಕಾ ಬಂಡ ಲಕ್ಷ್ಮಿ ಎಂದು ಬಂದರು ಲಕ್ಷ್ಮೀ ಚಕ್ರ ಅಂದರೆ ನಮ್ಮ ಪಂಪುಣಿಕೆಯಿಂದ ಅಂಚಿನ ಒಂಜಿ ಸಂಸ್ಥೆ ಇನಿ ಉದ್ಘಾಟನೆ ಆವೊಂದುಂಟು. ಈ ಉದ್ಘಾಟನೆ ಆಯ್ನ ಸಂಸ್ಥೆ ನಿರಂತರವಾದ ಬೆಳಗೋಡು ಅದಕ್ಕೆ ಮಾತನ್ನ ಸಹಕಾರನ ಕೊಡ್ದು ಬರೋಡು ಗುರು ಹಿರಿಯರನ್ನ ಆಶೀರ್ವಾದ ಬೋಡು ದೈವಾನುಗ್ರಹ ಬೋಡು ಮಾತ ನಟ್ಟೊಂದು ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆವಡು ಆರು ಆ ಕನಸದಿದ್ದು ಈ ಸಂಸ್ಥೆಯನ್ನು ಶುರು ಮಂತೊಂದುಲ್ಲೆರ ಅವು ಪೂರ ಈಡೇರಿದು ಈ ಸಂಸ್ಥೆ ನನಲಾತ ಬೆಳಗೋಡು ಪಂಪಣಂಚಿನ ಒಂಜಿ ಎಂಟೆ ಆಶಯದೊಟ್ಟಿಗೆ ಈತ ದೀಪ ಬೆಳಗಿಸಾದ ಈ ಸಂಸ್ಥೆಗೆ ಸೇರಿದಿಂಚಿನ ಪ್ರಮುಖ ಗಣ್ಯರು ಮಾತು ಒಟ್ಟು ಸೇರಿದು
ತುಡರು ಬೆಳಗಾದು ಸುರುಕಾರನ ಅಪ್ಪೆ ಹರಿಣಾಕ್ಷಿ ಗಟ್ಟಿಯರ ಹಿಡಿದೊಕ್ಕ ಮಾತ ಬಂಧುಲು ಗಣ್ಯರು ಪೂರ ಒಟ್ಟು ದೀಪ ಬೆಳಗಾದ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿಕೊಳ್ಳೋದು ಮಾತೆರನೆಲ್ಲ ಪರವಾದ ಅಂಚನೆ ಶ್ರೀಮತಿ ದಯಾನಂದ ಪ್ರತಿಮಾ ದಯಾನಂದ ಗಟ್ಟಿ ದಂಪತಿಗಳ ಪರವಾದಕ್ಕೆ ಏನೊಂದಿಲ್ಲ. ಸುರುಕಾದ ಗೌರಿ ಗಣೇಶ ಪರ್ವ ನಡತೊಂದುಪ್ಪುಂಡು ಬಹುಶಃ ನಿರಂತರವಾದ 5 ದಿನ 1 ತಿಂಗಳು ನಡತೊಂದುಪ್ಪುನ ಶುಭ ಸಂದರ್ಭಡು ಚಕ್ರಿಕಾ ಪನ್ಪನ ವಿನೂತನವಾದ ಅಣ್ಣೆ ಪಣ್ಣೀರು ಲಕ್ಷ್ಮೀನ ಪುದರ್ನ ಲಕ್ಷ್ಮೀ ಕೃಪಾ ಕಟಾಕ್ಷ ಓಲುಂಡ ಅವಳು ಧನ ಧಾನ್ಯ ಸಂಪತ್ತು ಸಮೃದ್ಧಿ ಆದುಪ್ಪುಂಡು ಅಂಚಿನ ವಿಶೇಷವಾದ ಎಕಡೆ ವಿದ್ಯಾಣ್ಯ ಪಲ್ಲಕನೆ ಶ್ರೀ ಮೂಕಾಂಬಿಕೆ ಅಪ್ಪನ ಸಾನ್ನಿಧ್ಯಡು ಅವಳ ಊರ್ದ ಕೈ ತಳ್ಳೆ ಅಪ್ಪನ ಅಪೋಸಿಟ್ ಆದೇವಲ್ಲ ಚಕ್ರಿಕಾ ಪನ್ಪನ ನೂತನ ಸೌಂದರ್ಯವರ್ಧಕ ಬ್ಯೂಟಿ ಪಾರ್ಲರ್ದ ಈ ಒಂಜಿ ಸಂಸ್ಥಾಪನೆ ಆತಂಡು ಉದಿಪನದ ಲೇಸ್ ಆತಂಡು ಎಂತ ಉದಿಪನದ ಕಾರ್ಯಮನ್ಪೇರ ತಿಕ್ಕಿನ ಯೋಗ ಎನ್ನಲ ಸೌಭಾಗ್ಯ ಎನ್ಮೆ ಪುದರ್ಡ ಧನಲಕ್ಷ್ಮಿ ಅಂಡಲ ಲಕ್ಷ್ಮೀ ಕೃಪಾ ಕಟಾಕ್ಷ ಅಕ್ಲ ಮಿತ್ತು ಸೌಂದರ್ಯದ ಮಿತ್ತು ಏಪಲ ಬೊಡಾಯ್ ನಮಕ್ ಮಾತೆರೆಲ್ಲ ಗೊತ್ತುಪ್ಪುಂಡು ಪೊಣ್ಣು ಪಣ್ಣ ಒಂಜಿ ಸೌಂದರ್ಯದ ಕಣ್ಣು ಆ ಸೌಂದರ್ಯನ ನೆನಾತ ಜಾಸ್ತಿ ಮನ್ಪೊಡುಂದಾಂಡ ದೇವೇರ್ ಕೊರ್ನ ಇಂಚಿನೇ ನ್ಯಾಚುರಲ್ ಬ್ಯೂಟಿ ಪಡ್ ಐಕೆ ಏಪ ಸೌಂದರ್ಯ ತಜ್ಞರು ಒಂಜಾತ್ ಪೊರ್ಲದ ರೂಪುರೇಷೆಲೇನು ಪಾಡ್ವೇರ ಅಪಗ ಪೊಣ್ಣನ ಪೊರ್ಲದ ಸೌಂದರ್ಯ ಒಲ್ಲಾಪುಂಡು ವಾಕು ರೂಪಿ ಆದುಪ್ಪಡ್ ಅತ್ತನ ಎಂಚನೆ ಆದುಪ್ಪಡ್ ಏಪ ಆ ಪೊಣ್ಣನ ಮೋನೆ ಒಂಜಿ ಮೇಕಪ್ ಅನ್ಪುನ ಒಂಜಿ ಬೂರುಂಡ ಅಪಗ ಆ ಪೊಣ್ಣನ ತಿರ್ಗು ತೂಪುನ ಕಣ್ಣುಲ ಜಾಸ್ತಿ ಅಂಚಿನ ಆ ಪೊಣ್ಣಗಲ ಪೋನಾಗ ಅಲ್ಲ ಒಂಜಿ ಸೌಂದರ್ಯದ ಬಗ್ಗೆ ಹೆಮ್ಮೆಲ ಆಪುಂಡು 4 ಜನತ್ತ ನಡುಟು ತಗದಿರ್ತದ ನಡಪೆರಾಪುಂಡು ಅಂಚಿನ ಸಂದರ್ಭಡಿ ನೀ ಮಹಿಳಾ ಉದ್ಯೋಗದ ಈ ಒಂಜಿ ನೆಲೆಟ್ ಪೊಣ್ಣು ಜೋಕ್ಲೆಗ್ ತನಟುಪ್ಪುನಂಚಿನ ವೃತ್ತಿ ಕೌಶಲ್ಯ ಅತ್ತಂಡ ಐಕ್ ಸೂಕ್ತವಾಯಿನ ತರಬೇತಿನ ದೊತ್ತೊಂದು ನಮ್ಮ ಕಾರ್ದ ಮಿತ್ತು ನಮ್ಮ ಉಂತೋಲಿ ಉದ್ಯೋಗ ಮನ್ಪೊಲಿ ನನಾತು ಜನಕ್ಕೆ ಪ್ರೇರಣೆ ಕೊರ್ಪನೆತ ಒಟ್ಟುಗು ಮುಲ್ಪ ಪರಿಸರಡುಪ್ಪುನ ಮಾತೆರೆಗ್ಲ ಸೌಂದರ್ಯ ಪ್ರಶ್ನೆ ಆಯ್ನಾದ್ ಹೆಚ್ಚಾದ ಪ್ರತಿಮಕ್ಕನ ಒಂಜಿ ಕೈತ ಚಾತುರ್ಪಾಡು ನನ್ನ ದುಂಬಾಗ ತಿಕ್ಕಡು ಆ ಒಂಜಿ ಸೇವೆ ಇಂಚಿನ ಉದಿಪನದ ಲೇಸಡುಪ್ಪಿನಂಚಿನ ಮಾತ ಗಣ್ಯ ಬಾಂಧವ್ಯರೇನು ಮಾತೆರೆಗ್ಲ ಸ್ಮರಿಸೊಂದು ವಿಶೇಷವಾದ ಅಪ್ಪನ ಆಶೀರ್ವಾದ ಏಪಲ ಬೋಡ ಇಕ್ಕೆ ಪನ್ಬಿನ ಹಿರಿಯಕ್ಕಲ್ನ ಆಶೀರ್ವಾದ ಅಂಚನೆ ಕುಟುಂಬ ಸಂಸಾರದ ಆಶೀರ್ವಾದ ಇತ್ತಂದಾಂಡ ದಾದ ಸಾಧನ ಮಲ್ಪೆರ್ಲ ಸಾಧ್ಯ ಉಂಡು ಅಂಚನೆ ಪ್ರತಿಮಕ್ಕ ದಯಾನಂದ ದಂಪತಿಲಿ ನೂತನವಾಯಿನ ಸಂಸ್ಥೆಯನ್ನು ಮಂತೊಂದುಲ್ಲೆರು ಅಪ್ಪನ ದಯಟ್ಟು ದೈವ ದೇವರನ ಮಾತ ಕೃಪೆಟ್ಲ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆವಡ್ ನನೊಂಜಿ ಜನಕ್ಲೆಗ್ ಮಾತೆರೆಗೆ ಪ್ರೇರಣೆ ಆದ್ ಇರ್ನ ಈ ಸೌಂದರ್ಯ ಸಂಸ್ಥೆ ಖಾಲಿ ಮೇಕಪ್ ಮಾತ್ರ ನನಾದ ತರಬೇತಿಗಿಲ್ಲ ಒಂಜಿ ಪ್ರೇರಣೆ ಆದುಪ್ಪಡು ಮಸ್ತ್ ಜನ ಕಾಸು ಅಪ್ಪುಂಡು ಬಹುಶಃ ಗೊತ್ತುಪ್ಪುಂಡು ಇರ್ನ ಗುರುಕುಲೆ ಉಲ್ಲೇರು ಮುಲ್ಪ ಪಾರ್ಲರ್ದಾರ ಇತ್ತ ಅಲ್ಪ ಪೋಯಿನೆಟ್ಟು ಇರ್ಲ ಗುರುವಿನಿಂದ ಕಲಿತ ವಿದ್ಯೆ ಆದುಪ್ಪುಂಡು ಅಂಚೆ ಈ ಪರಿಸರದ ಎತ್ತೋ ಬಡವರ್ಗದ ಮಧ್ಯಮ ವರ್ಗದ ಜನಕುಲುಪ್ಪೇರು ಪಿದಾಯ್ಪೋದು ಕಲ್ಪನ
ನನ್ನೊಟ್ಟಿಗೆ ಆತ್ಮೀಯ ಸಹೋದರಿ ಮಿತ್ರರ ನಂಚಿನೆಲ್ಲ ಕೋಟೆಕಾರ ಪಟ್ಟಣ ಪಂಚಾಯತದ ಉಪಾಧ್ಯಕ್ಷಗಳೇ ಆಗ್ಲ ಸ್ವತಃ ಒಂದು ಬ್ಯೂಟಿಷಿಯನ್ ಅಂಚೆನಿಂಗ್ಲ ಜಯಶ್ರೀ ಅದುಪ್ಪು ನನ್ನ ಅಚ್ಚುಮೆಚ್ಚಿನ ಮಲ್ಲಕ್ಕ ರಾಜಶ್ರೀ ಅಕ್ಕ ಒಲ್ಲೇರು ಅಮ್ಮ ಒಲ್ಲೇರು ಅಂಚೆನೆ ಮಾತ ಸೇರ್ದಿನ ಬಂದುಳೆ ಎನೆ ಕಡೆ ಪನ್ನಿಲಕ್ಕನೆ ನಮ್ಮ ಸೌಂದರ್ಯದ ರಹಸ್ಯ ಓಲುಂಡು ಪಣ್ಣಂದಾಂಡ ಇತ್ತದ ಆಧುನಿಕ ಯುಗಟ ಬ್ಯೂಟಿ ಪಾರ್ಲರ್ ಉಂಡು ಬರೋಣ ಸತ್ಯ ಮಾತಿರಗಲ ಗೊತ್ತುಪ್ಪುಂಡು ಕೆಲವು ಕಡೆ ಐನು ವ್ಯಂಗ್ಯ ಮನ್ಪುನಲುಂಡು ಪೊಣ್ಣಲು ಮೇಕಪ್ ಇಚ್ಚಂದು ಎಂಚ ತೋಜುವೆರು ಮೇಕಪ್ ಇತ್ತಿ ಪಕ್ಕ ಎಂಚ ತೋಜುವೆರು ಈ ಸಂದರ್ಭದ ಘಟನೆ ನೆನಪಾಪುಂಡು ಬಾರಿ ಒಂಜಿ ಸೌಂದರ್ಯದ ಮರ್ಲಿತ್ತಿನಂಚಿನ ಒಂಜಿ ಹುಡುಗಿಗೆ ಪೊಣ್ಣು ತೀಯರ ಪೋಪೆ ಆಯ್ನ ಸೌಂದರ್ಯದ ಮರ್ಲಿನ ಉಂತೋಡು ಪನ್ನುಲೆಟ್ ಒಂಜಾತ ಅಕ್ಕನಕ್ಲು ಒಟ್ಟು ಸೇರಿ ಒಂಜಿ ಐಡಿಯಾ ಮಂತೇರಿಗೆ ನಿಂಗಳ ಪ್ರತಿಮಕ್ಕ ನೆಚ್ಚಿನ ಭಾರತಕ್ಕೆ ನೆಚ್ಚಿನ ಒಂದು ಬ್ಯೂಟಿ ಪಾರ್ಲರ್ ದರನ ಕಾಂಟ್ಯಾಕ್ಟ್ ಆದ ಅತ್ಯಂತ ಕುರುಪಿ ಪೊಣ್ಣನು ಬಾರಿ ಒಂಜಿ ಆ ಪೊಣ್ಣಗೆ ಏರಿಗ್ಲ ಸೌಂದರ್ಯ ಕೊರ ಸಾಧ್ಯ ಇಜ್ಜಿ ಅಲ್ಲಿಗೆ ದಾದ ಮಾತ್ರ ಟ್ರಿಕ್ಸ್ ಯೂಸ್ ಮಾಡ್ಕೊಡ ದಯಪನಗ ಮೇಕಪ್ ಯುಗ ಅಂಚ ಉಂಡು ಸೌಂದರ್ಯನು ಎಂಚಲ ಏರ್ಲ ನಮ್ಮೆರ ಸಾಧ್ಯ ಜನ ಆತ್ತು ಪೊರ್ಲು ಬಂದದ್ದು ಬ್ಯೂಟಿ ಪಾರ್ಲರ್ ಕೊನೆಯಲ್ಲಿ ಪೊಣ್ಣು ಏರು ನಿಘಂಟಾಂಡು ಮದುವೆದಾನಿ 5 ಸೋಕದ ಮೇಕಪ್ ಒಲ್ತು ಮಾರ ನಿಕ್ಕಿದು ಪೊರ್ಲದ ಪೊಣ್ಣು ತಿಕ್ಕಿ ನೀನು ಮದುವೆದಾನಿ ರಾತ್ರದ ಸುರುತ್ತ ರಾತ್ರಿನೇ ಬದ್ದಾಯಿನಿ ಅವಳ ಆತ್ನೆಲ್ಲ ಮೇಕಪ್ ಎತ್ತುಂಡು ಮೇಕಪ್ ಇರತ್ತದು ಅಂತಿಮ ಘಟ್ಟಗ ಪ್ರಸ್ತದ ಗೊತ್ತಾನಗ ದಾಲ ಮನ್ಪೆರ ಸಾಧ್ಯ ಇಜ್ಜಿ ఆయన సౌందర్యದ నిజమైన మరలు బుడ్ని ఆ సందర్భం దయపడి పండ పిదైద యుగತ್ತ పిదైದ ಜಗತ್ತಿಗೆ ಮೇಕಪ್ ಏತು ಬೋಡ ಆಂತರಿಕ ಸೌಂದರ್ಯ ಅತಿ ಪೊರ್ಲಿತ್ತಂದಾಂಡ ಮಾತ್ರ ನಮ್ಮ ಬದುಕು ಸಾರ್ಥಕ ಆಪುಂಡು ಪನೊಂದು ಅಪ್ಪೆ ಮೂಕಾಂಬಿಕನ ಸಾನ್ನಿಧ್ಯ ಮೂಕಾಂಬಿಕ ದೇವಿಯ ಉಪ್ಪುನಂಚಿನ ಅರ್ನ ಆಶೀರ್ವಾದ ಏಪಲ ವೃತ್ತಿಪರ ಜನಕ್ಕಳಿಗೆ ಏಪಲ ಬಿರುಸಗಾಯ ಉಪ್ಪಾದ ಉಪ್ಪುನಂಚಿನ ಅಪ್ಪೆ ಹಾಲು ಅಂಚಿನ ಮಾತೇರ್ನಲ್ಲ ನಿಕ್ಲ ಗುರು ಹಿರಿಯರ್ನ ಅಂಚೆನೆ ದೈವ ದೇವರನ ಸಾನ್ನಿಧ್ಯೋಡು ನೆಲೆಯಾಯಿ ಚಕ್ರಿಕ ಪನ್ಪುನ ಬ್ಯೂಟಿ ಪಾರ್ಲರ್ ಮಾದರಿಯಾದ ಮಾತ್ರೆಗಳ ಶ್ರೇಯಸ್ಸು ಕೊರಡು ಬತ್ತಿನಕ್ಲೆನ ಪೊರ್ಲುನು ದುಪ್ಪಟ್ಟು ಮನ್ಪಡು ಪನ್ಮನ ಎಡ್ಡಪ್ಪ ದೊಟ್ಟುಗು ನನಗೆ ಈ ಸಂಸ್ಥೆಗೆ ಶುಭ ಹಾರೈಕೆ ಮಲ್ತೊಂದುಲ್ಲೆ ಸರ್ವಿಜನ್ ಸುಖಿನು ಹಾರೈಕೆ ಬಾರಿ ಪೊರ್ಲುಡೆ ಬರ್ತದೆ ಆ ಮಣ್ಣಿಗೆ ಪೂರಕವಾದ ಇತ್ತೀಚೆಗೆ ಪೂರ ವ್ಯಾಟ್ಸಪ್ ಒಂಜಿ ಸಂದೇಶ ಬರುವಂಥದ್ದು ಪೊಣ್ಣು ತುಪ್ಪುನಿಂದಾಡಿ ಇತ್ತೆ ತೂಲೆ ಸುರು ತೂಯಿನಕ್ಕೆಲ್ಲ ನಿಜ ಪೊಣ್ಣುಲೆಲ್ಲ ಸ್ವರೂಪ ಇತ್ತೆ ಇಂಚ ಉಂಡು ತೂಲೆ ದೇವಣ್ಣ ಬ್ಯೂಟಿ ಪಾರ್ಲರ್ ಪೂರ ಬಂದಾದ ಉಪ್ಪುನಾಗ ಪೊಣ್ಣುಲ ರೂಪ ತೂಯರ್ನ ಆಪಣಿ ಮಾಡ್ಕೊಂಡು ಒಂಜಿ ಸಂದೇಶಗಳು ಇತ್ತದೆ ಅವ್ರನ್ನ ಪಾದನೆಗಳೇನು ಪಣ್ಣೊಂದು ಇತ್ತೆ ಬಾರಿ ಪೊರ್ಲದ ಹಾರೈಕೆ ಮಂತ್ರಿ ಶ್ರೀಮತಿ ಧನಲಕ್ಷ್ಮಿ ಗೆಟ್ಟಿ ಅವರಿಗೆ ಸೊಲ್ಮೆ ಸಂದ ಒಂದು ನಮ್ಮ ನೃತ್ಯವದಿ ಶ್ರೀಮತಿ ರಾಜಶ್ರೀ ಒಂದು ಪವಿತ್ರ ಸ್ಥಳ ಅಂತ ಹೇಳ್ಬೋದು. ಹಿಂದೆ ಮುಂದೆ ಸೈಡ್ ಎಲ್ಲ ದೇವರ ಒಂದು ಪವಿತ್ರ ಸ್ಥಳ ಇದು. ಅಂಥದ್ರಲ್ಲಿ ಗುರು ಹಿರಿಯರ ಮುಖ್ಯವಾಗಿ ಮಾತೃಶ್ರೀಯವರ ಆಶೀರ್ವಾದ, ಅದೇ ರೀತಿ ಹಿರಿಯರ ಅತಿಥಿಗಳ ಎಲ್ಲರ ಕುಟುಂಬದವರ ಸಮ್ಮುಖದಲ್ಲಿ ನಮ್ಮ ಕೊಲ್ಲೆ ಪರಿಸರದ ಜನರಿಗೆ ಅನುಕೂಲವಾಗುವಂತೆ ಒಳ್ಳೆಯ ಒಂದು ದೇವರ ಹೆಸರಿನಲ್ಲಿರುವ ಚಕ್ರಿಕಾ ಅಂತ ಹೇಳುವಂತಹ ಬ್ಯೂಟಿ ಪಾರ್ಲರನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಎಲ್ಲರೂ ಸೇರಿ. ಅದಕ್ಕಾಗಿ ಮುಖ್ಯವಾಗಿ ದಯಾನಂದ್ ಹಾಗೂ ಪ್ರತಿಮಾ ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಬ್ಯೂಟಿ ಪಾರ್ಲರ್ ನಮ್ಮ ಎಲ್ಲರಿಗೂ ಇಲ್ಲಿ ಕೊಲ್ಯದ ಪರಿಸರ ಎಲ್ಲರಿಗೂ ಬಹಳ ಅನುಕೂಲ, ಹತ್ತಿರ ಮಾರ್ಗದ ಬದಿ ಕೂಡ ಇದೆ ಮತ್ತು ಹತ್ತಿರ ಕೂಡ ಇದೆ. ಈ ಬ್ಯೂಟಿ ಪಾರ್ಲರ್ ಎಲ್ಲರಿಗೂ ಅನುಕೂಲವಾಗಿ ಒಳ್ಳೆಯ ರೀತಿಯಲ್ಲಿ ಮುಂದೆ ಸಾಗಿ ಒಳ್ಳೆಯ ಹೆಸರನ್ನು ಪಡೀಲಿ. ಅದೇ ರೀತಿ ಅನೇಕ ಇವರು ಹೇಳಿದ ಹಾಗೆ ತರಬೇತಿಗೆ ಕೂಡ, ಯಾಕೆಂದರೆ ನಾನು ಕೂಡ ನೃತ್ಯ ಸಂಸ್ಥೆಯನ್ನು ನಡೆಸುವಳು. ಅದೇ ಥರ ಪಾರ್ಲರಲ್ಲಿ ಕೂಡ ಅದೇ ಥರ ಅನೇಕ ಶಿಷ್ಯರು ಬಂದು ಹತ್ರ ಅನೇಕ ಬ್ಯೂಟಿ ಪಾರ್ಲರ್ಗಳಾಗಬೇಕು ಈಗ. ಯಾಕೆಂತೇಳಿದರೆ ಅವ್ರು ಹೇಳಿದ ಹಾಗೆ ಹೊರಗೆ ಹೋಗಬೇಕಿದ್ರೆ ಮೇಕಪ್ ಮಾಡದೆ ಈಗ ಯಾರೂ ಹೊರಗೆ ಹೋಗೋದೇ ಇಲ್ಲ. ಎಲ್ಲ ಸಭೆ ಸಮಾರಂಭಕ್ಕೆ ಹೋಗಬೇಕಿದ್ರೆ ಸ್ತ್ರೀಯರು ಮೊದಲು ಹೋಗೋದು ಬ್ಯೂಟಿ ಪಾರ್ಲರಿಗೆ. ಬಹಳಷ್ಟು ಬ್ಯೂಟಿ ಪಾರ್ಲರ್ ಈಗ ಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಇಂತಹ ಒಂದು ಪರಿಸರದಲ್ಲಿ ಮಾಡಿದ ಈ ಬ್ಯೂಟಿ ಪಾರ್ಲರಿಗೆ ನನ್ನ ಶುಭ ಹಾರೈಕೆಯನ್ನು ಸಲ್ಲಿಸುತ್ತಾ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಸಹ ಇವತ್ತು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಪ್ರತಿಮದು ಮೇಡಮ್ ಎಂದು ನಮಗೆ ಪ್ರತಿಮದು ಮೇಡಮ್ ಹೇಳಲಿಕ್ಕೆ ತುಂಬ ಪ್ರೌಡ್ ಆಗಿದೆ. ಯಾಕೆಂದರೆ ನಮ್ಮದು 11 ವರ್ಷದಿಂದ ನಮ್ಮ ಪಾರ್ಲರ್ ನಡೀತಾ ಇದೆ. ಅದೇ ಫಸ್ಟ್ ದಿನದಿಂದ ಬಂದದಂದರೆ ಪ್ರತಿಮಾ ಇವತ್ತು ತನಕ ಅವಳಿದ್ದದ್ದು ಅದೊಂದು ತುಂಬ ಗ್ರೇಟ್ ಮತ್ತು ತುಂಬ ಪ್ರೌಡು. ಹಾಗೆ ಅಷ್ಟು ಖುಷಿಯಲ್ಲಿ ತನ್ನದೇ ಒಂದು ಪಾರ್ಲರ್ ಎಂದು ನಡೆಸಿ ಎಷ್ಟು ದಿನ ತನಕ ಖುಷಿಯಲ್ಲಿ ಬಂದ ಕಸ್ಟಮರಿಗೆ ತುಂಬ ಖುಷಿಯಲ್ಲಿ ಹೋಗಿದ್ದಾರೆ. ಯಾವಾಗ ಸಹ ಬಂದರೆ ಸಹ ಅವರಿಗೆ ಕೇಳೋದು, ಹಾಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಇಷ್ಟು ವರ್ಷಗಳಿಂದ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ತುಂಬ ಪ್ರೌಡ್ ಆಗಿದ್ದೇನೆ. ಈಗ ಮುಂದೆ ಸಹ ತನ್ನದೇ ಆದ ಪಾರ್ಲರಿಗೆ ಓಪನ್ ಮಾಡುವಾಗ ನಮಗೆ ತುಂಬ ಖುಷಿ, ಎಂತ ಸಹ ಇದೆಲ್ಲ ತುಂಬ ಖುಷಿ ಆಯಿತು. ಫಸ್ಟ್ ಅವಳು ಬಂದು ಹೇಳಿದ್ದು ಯಾಕೆ ನನಗೆ ತುಂಬ ಖುಷಿ ಆಯಿತು. ಅದು ಯಾವಾಗ ಓಪನ್ ಎಂದು ಕೇಳಿದೆ. ಯಾಕೆಂದರೆ ಅವಳ ಇಷ್ಟು ತನಕ ನನ್ನದು ನೋಡಿದ್ದು, ನನಗೆ ಇನ್ನೂ ನೋಡಬೇಕು, ಹಾಗೆ ನನ್ನದು ನೋಡಬೇಕೆಂದಿಲ್ಲ. ಅವಳದ್ದು ಲೈಫ್ ಮುಂದೆ ಒಳ್ಳೆ ಆಗಬೇಕು, ಅವಳದ್ದು ಲೈಫ್ ಅವಳು ಬರಬೇಕು ಎಂದು ನನಗೆ ತುಂಬ ಖುಷಿ ಆಯಿತು.
ಹಾಗೆ ಅವಳು ಒಳ್ಳೆ ಡಿಸಿಷನ್ ತಗೊಂಡು ಒಳ್ಳೆ ಇದು ಮಾಡಿದ್ದಾಳೆ. ಹಾಗೆ ಮುಂದೆ ತುಂಬ ಖುಷಿಯಲ್ಲಿ ಕಸ್ಟಮರ್ಗೆ ಸರ್ವಿಸ್ ಕೊಟ್ಟು ತುಂಬ ಎಲ್ಲ ಫ್ಯಾಮಿಲಿಗೆ ಅವರಿಗೆ ಎಲ್ಲರಿಗೂ ಒಳ್ಳೆ ಆಗಲಿ ಎಂದು ತುಂಬ ಆಶೀರ್ವಾದ ಮಾಡ್ತೇನೆ. ಹಾರೈಸಿದ್ದಾರೆ. ವಂದನೆಗಳು ಅವರಿಗೆ, ಶ್ರೀಮತಿ ಬಿನ್ನಿ ಸೆಲಿನಾಪಿಂಟ್ ಅವರಿಗೆ. ಈಗ ನಮ್ಮ ಕೋಟೆಗಾರ್ ಪಟ್ಟಣ ಪಂಚಾಯತಿನ ಉಪಾಧ್ಯಕ್ಷರು ಸ್ವತಃ ಬ್ಯೂಟಿಷಿಯನ್ ಅವರು ಕೂಡ ಅವರು ಹತ್ತಿರದವರಾದರೂ ಅವರ ಸಂಸ್ಥೆ ದೂರದಲ್ಲಿದೆ. ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಇರಲಿ ಅಂತ ಹೇಳಿ ಅವರಿಂದ ಶುಭ ಹಾರೈಕೆ. ಸೋಮನಾಥ ದೇವೇರೇನು ಅಂಚೆನೆ ಮುಖಾಂಬಿಕಾ ದೇವೇರೇನು ಎಂತಂದು ಇನ್ನು ಲಕ್ಷ್ಮೀ ಪನ್ಪುನ ಪಾರ್ಲರ್ನು ಓಪನ್ ಮಂತದೇರು ಪ್ರತಿಮದಯನಂದು ಶುಭವಾಡ್ ಅಂಚೆನೆ ಇನ್ನು ಬತ್ತಿನಕ್ಲೆಗೆ ಮಾತೆರೆಗ್ಲ ಶುಭವಾಡ್ ನಿಕ್ಲೆನ ಏರ್ ಪರಿಚಯ ಇರ್ಲೇರ ಆ ಕಸ್ಟಮರ್ ಮಾತ ಪ್ರತಿಮಗ ಕೊರ್ಲೆ ನನ್ನಾತು ಬೆಲೆ ಪಾಲೆ ದಯಪಂಡ ಎನ್ನ ದೂರ ಉಂಡು ಯಾನ್ಲ ಕೊರ್ಲೆ ಅಂಚೆನೆ ಪ್ರತಿಯೊರ್ಲೆ ಎಡ್ಡೆ ಮನಸ್ಸುಡು ಪ್ರತಿಮನ ನನ್ನಾತು ಬೆಲೆ ಪಾಲೆ ಎನ್ನರ್ದು ಹೆಚ್ಚು ಅನುಭವ ಅರಿಗುಂಡು ದಯಪಂಡ 6-10-12 ವರ್ಷ ಅಂಡು ಯಾನು 5 ಬೊಕ್ಕ ಕಲ್ತಿನಾಲ್ ಅಂಡ್ ತೊಂದರೆ ಇಜ್ಜಿ ಪಾರ್ಲರ್ ದಕ್ಲೆಗೆ ಒಂತೆ ಪುದರ್ ಆಡು ಪುದರ್ ಇತ್ತುಂಡಲ್ಲ ಅವು ನಮ್ಮ ಮಿತ್ತು ಬಿಡ್ತೀನ ನಮ್ಮ ಕೊರ್ಪುನ ಸರ್ವೀಸ್ಡ್ ನಮ್ಮ ಕೊರ್ಪುನ ಪಾತೆರಡು ಜನಕ್ಲೇನು ನಮ್ಮ ಮೋಟಿವೇಶನ್ ಮನ್ಪೋಡು ఒక ಎಡ್ಡೆ ಸರ್ವಿಸ್ ಕೊರೋಡು ಅಂಚನಗ ನಮ್ಮ ನಾಡೊಂದು ಬರ್ಪೇರು ఒక ಅಪಾಯಿಂಟ್ಮೆಂಟ್ ದೇತೊಂದು ಎಂಕುಲೆ ಬೋರ್ಡು ನನ್ನ ಅಪಾಯಿಂಟ್ಮೆಂಟ್ಲ ದೇತೊಂದು ಅಂಚನ ಖುಷಿ ಹಾಕೊಂಡು 10 ಜನಟ ಬೇರೆ ಇಂಕಿತ್ತೆ ಸಮಾಜ ಸೇವೆ ಮಂತದ್ಲ ಎಡ್ಡೆ ಅನುಭವ ಅಂಡು ಅಂಚನ ಇಂಕೊಂದು ಬಂಗ ಆಪುಜಿ ಮಸ್ತ್ ಜನಕ್ಕೆ ಹೆಲ್ಪ್ ಮನ್ಪುವೆ ಮದಿಮೆದ ಇಟ್ಲ ಅಂಚೆನೆ ಇಂಕ್ಲು ಈತ ಕಾಸ್ಟ್ ಪಂಡ ಐಟ್ಲ ಇಂಕ್ಲು ಡಿಸ್ಕೌಂಟ್ ಇದೇ ಕೋವಿಡ್-19 ಆಯ್ನೆಟ್ ಎಂಕ್ಲು 5,000 3,000 ಮಂತಿನ ಉಂಡು ಬ್ರೈಡಲ್ ದಯಪಂಡ ಜನಕ್ಲೆನ ಪರಿಸ್ಥಿತಿ ಅಂಚೆ ಉಂಡು ಅಂಚೆ ನಮ್ಮರ್ದೆಲ್ಲ ಅಕ್ಲೆಗೆ ಹೆಲ್ಪ್ ಆవుಡು ಅಕ್ಲೇರ್ದೆಲ್ಲ ನಮಗೆ ಹೆಲ್ಪ್ ಆవుಡು ಅಂಚಿನೇ ಈ ಲಕ್ಷ್ಮೀ ಪನ್ಪನ ಪಾರ್ಲರ್ನ ಓಪನ್ ಮಾಡ್ತಿದ್ದಾರೆ ಚಕ್ರಿಯ ಅವೇ ಲಕ್ಷ್ಮಿ ಅದೇ ಕುಲ್ದುಪ್ಪಡು ದಯಪಂಡ ಆಪುದರ್ನ ಅಕ್ಲು ದೀತೆ ರೆಡ್ ಆಲೋಚನೆ ಮಂತದು ನನ್ನಾತು ಲಕ್ಷ್ಮಿ ಬರಡು ಲಕ್ಷ್ಮಿ ಲೆಕ್ಕ ಬೆಲಗಡು ಅಂಚನೆ ಪ್ರತಿಮಾಗ ಎಡ್ಡೆ ಸರ್ವಿಸ್ ಕೊದ್ದು ಮಾತೆರೆಲ್ಲ ಮೆಚ್ಚುಗೆ ಪಡೆಯುವಂಚನೆ ಆವಡು ಪಂಡದು ಇಡೀ ಫ್ಯಾಮಿಲಿಲ ಸಪೋರ್ಟ್ ಕೊರ್ಲೆ ದಯಪಂಡ ಫ್ಯಾಮಿಲಿ ಬೆಲೆ ಪಂಡನೆ ನಮಗೆ ಬೆಲೆ ಹಾಕೊಂಡು ನಮ್ಮ ಒಂಜಿ ಸಂಸ್ಥೆಗಳು ಓವೇ ಒಂಜಿ ಕಾರ್ಯಕ್ಕೆ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಇಲ್ಲದಕ್ಕೂ ಏರಾಂಡನ ಒಂಜಿ ನಮಕ್ ಸಪೋರ್ಟ್ ಕೊರಿಯದನ್ನ ಖಂಡಿತ ಬೆಳೆಯೋಲಿ ದಯಪಂಡ ಯಾನು ಉದಾಹರಣೆ ಯಾನು ತುಂಬ ಒಯ್ಕಲ ಪೋಯಿನಾಲತ್ತು ಅಕ್ಕ ಗೊತ್ತುಂಡು ಎನ್ನ ಇಲ್ಲ ಬಾಲ್ಯದಿಂಚ ಅರ್ಥ ಇನಾರು ಯಾನು ಏತು ಬೆಳೆತೆ ಬೊಕ ಮೋಟಿವೇಶನ್ಲ ಮೇರೆ ಇಂಕ್ಲೆಗೆ ಇಂಕ ದಾದ ಇತ್ತಿನಲ್ಲ ಕೇಳ್ನಾಡೆ ಅಂಚೆನೆ ಇನಿ ಬೈದಿನ ಅಂಚಿನ ಓನರ್ ಎಡ್ಡೆ ಮನಸ್ಸಿದ್ದು ಪ್ರತಿಮನ ಓನರ್ ಬರೀದೆ ಅರೆಗ್ಲ ಶುಭವಾಡು ಅಂಚೆನೆ ಬರುತ್ನಾಟೆ ದಕ್ಕಲು ಅದು ಆರ್ಲ ಮಸ್ತ್ ಜನಕ್ಕೆ ಎಡ್ಡೆ ಮಂತದೇರು ನನ್ನತ್ತ ಎಡ್ಡೆ ಅವ್ಡು ಅಕ್ಲೆಗ್ಲ ಅಂಚೆನೆ ಮಾತೆರೆಗ್ಲೇಡಾಡು ಅಂಚೆನೆ ಎಲ್ಲ ಆತ್ಮೀಯರು ಕೌನ್ಸಿಲರ್ ಉಲ್ಲೇರು ಎಂಕ್ಲು ಓಡೆಕೊಂಡಲ್ಲ ಒಟ್ಟಿಗುಲ್ಲ ಎಡ್ಡೆಡುಲ್ಲ ಅಂಚೆನೆ ನನ್ನ ಎಂಕ್ಲನ ಒಂಜಿ ಉಪ್ಪು ನನ್ನ ಆಜಿ 7 ತಿಂಗಳು ಆತ್ನೇಟ ಎಂಕ್ಲನ ಆಶೀರ್ವಾದ ಮಂತ್ಲೆ ನನ್ನತ್ತ ದೇವರಿಗೆ ಕೊಡ್ತೀನ ಅಂಚೆನೆ ಇನಿತ ಪಾರ್ಲರ್ಗೆ ಶುಭವಾಡು ಇನಿ ಬತ್ತಿನಂಚಿನ ಬಿನ್ನೆರೆಗಾವಡು ಬತ್ತಿನಂಚ ಫ್ಯಾಮಿಲಿಗಾಡು ಶುಭವಾಡು ಕೋರೊಂದು ಎನ್ನ ರೆಡ್ ಪಾತೆರ ಮೂಕಾಂಬಿಕಾ ಅಪ್ಪನ ಸನ್ನಿಧಾನದ ಎದುರುಡು ಒಂಜಿ ಚಕ್ರಿಕಾ ಪನ್ಪುನ ಒಂಜಿ ಬ್ಯೂಟಿ ಪಾರ್ಲರ್ ಇನಿ ಉದ್ಘಾಟನೆ ಆತಂಡು ನಿಜವಾಗ್ಲ ಭಾರಿ ಖುಷಿ ಆಗುದುಂಡು ಕೈತಲ್ಲಾಡು ಎಂಕ್ಲೆಗ್ ಅಂಚೆನೆ ಈ ಉದ್ಘಾಟನೆ ಮಂತಿನಂಚಿನ ಪೂರಾ ಗಣ್ಯರೆಗ್ಲ ಒಂದೇ ಸಹ ಒಂದು ಅಂಚೆನೆ ನಮ್ಮ ಇನ್ನೇನ ಮಾಲಕ್ಯ ಆಯ್ನ ಪ್ರತಿಮದ ಮೆರೆಗ್ಲ ಅಂಚೆನೆ ಅರ್ನ ಕುಟುಂಬಗ್ಲ ಆ ದೇವೆರ್ ಎಡ್ಡೆ ಮಲ್ಪಡು ಈ ಒಂಜಿ ಚಕ್ರಿಕಾ ಪಾರ್ಲರ್ ನನ್ನೆಲ್ಲ ಒಂಜಿ ಉನ್ನತ ಸ್ಥಾನಕ್ಕೆ ಪಾಡು ಪಡ್ಲಿಕ್ಕೆ ಏನೊಂದು ಪೂರೈಗ್ಲ ಶುಭ ಎನ್ನ ಜೋಕ್ಲು ಪಾರ್ಲರ್ ಮಾಡಿದ್ದ ಅವೇ ಜಾಸ್ತಿ ಅವು ಉದ್ಘಾಟನೆ ಆಡೀನಿ ಅಂಚ ಮುಲ್ಪ ಮಾತ ಸರ್ವಿಸ್ಲೇ ಅನ್ಕೊರ್ಪೆ ಫೇಶಿಯಲ್ ಹೇರ್ ಕಟ್ಟಿಂಗ್ ಸ್ಟ್ರೈಟ್ನಿಂಗ್ ಬ್ರೈಡಲ್ ಮಾತ ಉಂಡು ಮತ್ತು ಮಾತ ಇಂಕ್ ಸಪೋರ್ಟ್ ಮಂತದ್ದು ಅನ್ಕೊಂಡು ಹಿಂಗೆ ಕೂಡಂಡು ಯಾನ್ ಕೊರಿಯಲ್ಲ ಎಲ್ಲರಿಗೆ ಬರ್ತನಕ್ಲಿಗೆ ಪೂರೆಗ್ಲ ಸೊಮ್ಮೆಲ ಸಂಘ ಉಂಡೆ ನಡ ತುಂಬುಗಳಿಗೆ ಎಂಗ್ಲಿಗೆ ಪೂರೆಗ್ಲ ನಿಕ್ಲು ಸಪೋರ್ಟ್ ಮಾಡ್ಕೊಂಡು ಎಂಗ್ಲ ಪೂರೆಲ್ಲ ಕೇಳುವುದಿಲ್ಲ ಎಂಗ್ಲ ಕಾರ್ಯಕ್ರಮ ಬರ್ತಿನ ಪೂರ ಗಣ್ಯರಿಗೆ ಅಂಚೆ ನಿರೂಪಣೆ ಮಂತನ ಎಂಗ್ಲ ವಿದ್ಯಾಧರಗಳಿಗೆಲ್ಲ ಸೊಮ್ಮೆಲ ಸಂಘ ಉಂಡಿಲ್ಲ ಚಕ್ರಿಕಾ ಅವು ಲಕ್ಷ್ಮೀನ ಬುದಾಣ ಲಕ್ಷ್ಮೀ ಚಕ್ರ ಅಂದರೆ ನಮ್ಮ ಪಟ್ಟಣ ಸಾಧಾರಣ ಚಕ್ರಿಕಾ ಬ್ಯೂಟಿ ಪಾರ್ಲರ್ ಇನಿ ಶ್ರೀಮತಿ ಪ್ರತಿಮಾ ದಯಾನಂದ ಗಟ್ಟಿ ಮಾಲಕತ್ವದ ಉದ್ಘಾಟನೆ ಆಯಿತು. ಈ ಉದ್ಘಾಟನಾ ಸಂಸ್ಥೆಗೆ ಉದ್ಘಾಟನೆ ಬಂದಿದೆ ನಮ್ಮ ಅತಿಥಿ ಗಣ್ಯರು ಶ್ರೀಮತಿ ದಯಲಕ್ಷ್ಮಿ ಗಟ್ಟಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಮಾತೃಶ್ರೀ ನಂಚಿನ ಶ್ರೀಮತಿ ಹರಿಣಾಕ್ಷಿ ಗಟ್ಟಿ ಸೋವೂರು, ಶ್ರೀಮತಿ ಭಾರತಿ ರಾಘವ ಗಟ್ಟಿ, ಶ್ರೀಮತಿ ಬಿನ್ನಿ ಸೆಲಿನಾ ಪಿಂಟೋ, ಶ್ರೀಮತಿ ರಾಜಶ್ರೀ
ನೃತ್ಯ ವಿದುಷಿ ಶ್ರೀಮತಿ ಜಯಶ್ರೀ ಪ್ರಫುಲ್ಲದ ಸಂಚನೆ ಮಾತ ಗಣ್ಯರು ಬತ್ತದ ಶುಭ ಹಾರೈಸಿದರು. ಈ ಸಂಸ್ಥೆ ಬುಳೆವಡಾಂಡ ಇಷ್ಟಮಿತ್ರ ಬಂಧುಗಳು ಕುಟುಂಬದ ಬಂಧುಗಳು ಪೂರ ಸಹಕಾರ ಕೊರಡಾಪಡು ನಮ್ಮೊಂಜಿ ಸಂಸ್ಥೆ ಹೊಸ ಸಂಸ್ಥೆ ಶುರುವಾತಡು ನಮ್ಮಾರೆಯಿಂದ ಸುರುಮತ್ತದೇರು ಪಂಪಲಂಚಿನ ಭಾವನೆಡು ಮಾತೆಲ್ಲ ಬರ್ತದೆ ಐಟ್ಲ ವಿಶೇಷವಾದ ಪೊಂಜೋಲು ಮಾತ ಬರ್ತದೆ ಪಿರೈತಿನ ಪ್ಲೇಪುರ ಕೇಂಡತ ಮಾತ ಬರ್ತದೆ ನಿಖಿಲ್ನ ಹೆಂಚಿನ ಅಗತ್ಯದ ಕೆಲಸಗಳು ಸೌಂದರ್ಯ ವರ್ಧಕ ಮಸ್ತ್ ಬಂಡೇರು ನೆಟ್ಟೆ ಐಬ್ರೋ ಶೇಪಿಂಗ್ ಫೇಶಿಯಲ್ ಹೆಂಚಿನ ಮಾತ ಬೋಡಿತಿನ ನಿಖಲ ಇಲ್ಲಾಡ ಮದಿಮೆ ಮಸೀದಿದಂಚಿನ ಶುಭ ಸಮಾರಂಭಲ ಕೂಡ ಐಕ್ಯ ಬೋಡಿತಿನಂಚಿನ ವ್ಯವಸ್ಥೆಯಲ್ಲಿ ಮಾತ ಮೂಲುಂಡು ಆರು ಎಂಟೆ ಸೌಲಭ್ಯಡ ಇನ್ನು ಮಂತ್ ಕೊಡ್ತಾರೆ ಪಂಪನಂಚಿನ ಭರವಸೆ ಕೊಡ್ತಾರೆ ಮಾತೆಲ್ಲ ಬರ್ತದೆ ಸಹಕಾರ ಕೊಡಬಾರ್ದು ಮಾತರೆಗಳ ವಂದನೆ ಮಾಡ್ಕೊಂಡು ಸಂಸ್ಥೆಗೆ ಶುಭ ಮಾಡ್ತಿಲ್ಲ. ನಮಸ್ಕಾರ.